ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್, ಹಾಗೆಯೇ ಪೋಸ್ಟ್ ಮ್ಯಾನ್ ತೂರ್ದಾಲ್. ಸೊ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಆಗಲೇ ಹೇಳಿದೆ ಹೆಲ್ದಿ ಫುಡ್ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಒಂದು ಫುಡ್ ಅಂತೂ ಆಲ್ರೆಡಿ ಚೆನ್ನಾಗಿ ರೆಡಿ ಆಯಿತು. ಸೊ ನೆಕ್ಸ್ಟ್ ಇನ್ಯಾವ ಫುಡ್ ಬಲ್ಲಿ ಕೇಳುವ. ಓಕೆ ಮ್ಯಾಮ್, ಸೊ ಒಂದು ಫುಡ್ ಅಂತೂ ಟೇಸ್ಟ್ ನೋಡಿದೆ, ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದು ಡಿಶ್ ಹೇಳ್ಕೊಡ್ತಾ ಇದ್ದಾರೆ? ಇನ್ನೊಂದು ಹೀರೆಕಾಯಿ ದೋಸೆ. ಹೀರೆಕಾಯಿ ದೋಸೆ. ಫಸ್ಟ್ ಹೀರೆಕಾಯಿ ಹೇಳುವಾಗ ಸ್ವಲ್ಪ ಕಹಿ ಅನುಭವ ಆಯ್ತು, ಬಟ್ ದೋಸೆ ಅಂತ ಹೇಳುವಾಗ ಸಮ್ ವಾಟ್ ಇಂಟ್ರೆಸ್ಟಿಂಗ್ ಇರಬಹುದು ಅಂತ ಕಾಣುತ್ತೆ. ಚೆನ್ನಾಗಿರುತ್ತೆ ಅಲ್ವಾ? ಸೊ ಸ್ಟಾರ್ಟ್ ಮಾಡುವಾಗ ಓಕೆ, ಏನ್ ಫಸ್ಟ್? ಹೀರೆಕಾಯಿ ಎಲ್ರಿಗೂ ಗೊತ್ತಿದ್ದ ಒಂದು ವೆಜಿಟೇಬಲ್, ತುಂಬಾ ಒಳ್ಳೆಯದು. ಸಮ್ಮರಿಗಂತೂ ತುಂಬಾ ಒಳ್ಳೆಯದು. ಅದರೊಳಗೆ ನೀರಿದೆ, ಅದನ್ನು ಬೇಯಿಸಿ ಖಾಲಿ ಉಪ್ಪು ಹಾಕೊಂಡು ಪೆಪ್ಪರ್ ಹಾಕೊಂಡು ತಿನ್ನುವವರು ತುಂಬಾ ಜನ ಇದ್ದಾರೆ. ಇಟ್ಸ್ ಎ ಡೈಟ್ ಫುಡ್ ಅಲ್ವಾ? ಎಲ್ಲ ಒಂದು ಫೆಸ್ಟಿವಲ್ ಅಲ್ಲಿ ಇದನ್ನೊಂದು ಸೈಡ್ ಡಿಶ್ ಅಂತ ಖಂಡಿತ ಮಾಡೇ ಮಾಡ್ತಾರೆ. ಹೌದು, ಇದನ್ನು ಡೀಪ್ ಫ್ರೈಯೂ ಮಾಡ್ಬೋದು. ಬಟ್ ಡೀಪ್ ಫ್ರೈ ಎಣ್ಣೆ ತುಂಬಾ ಯೂಸ್ ಮಾಡೋದವರು ಹೆಲ್ತ್ ಕಾನ್ಶಿಯಸ್ ಇದ್ರೆ ಈ ರೀತಿ ತುಂಬಾ ಮಕ್ಕಳು ಚೆನ್ನಾಗಿ ತಿಂತಾರೆ. ಯಾಕಂದ್ರೆ ಹೀರೆಕಾಯಿ ಅಂತ ವೆಜಿಟೇಬಲ್ಸ್ ಮಕ್ಕಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸ್ಪೆಷಲಿ ಇದಂತೂ ಯಾರಿಗೂ ಜಾಸ್ತಿ ಇಷ್ಟ ಇರಲ್ಲ, ಯಾಕಂದ್ರೆ ಕಂಚಲ ಹೀರೆಕಾಯಿ ಹೇಳಿದ ತಕ್ಷಣ ಎಲ್ಲರೂ ಸ್ವಲ್ಪ ದೂರ. ಬಟ್ ಈ ರೀತಿ ಮಾಡ್ಕೊಂಡು ತಿಂದ್ರೆ ತುಂಬಾ ಇಷ್ಟ ಆಗ್ತದೆ ಮಕ್ಕಳಿಗೆ. ವೆರೈಟಿ ದೋಸೆಯಲ್ಲಿ ಒಂದು ಕ್ಯಾಬೇಜ್ ದೋಸೆ ಮಾಡ್ತೀರಿ, ಪಾಲಕ್ ದೋಸೆ ಮಾಡ್ತೀರಿ. ಹಾಗೇನೆ ಇದು ಅದೆಲ್ಲ ಕಟ್ ಮಾಡಿ ಮಾಡೋದು ಚಿಕ್ಕ ಚಿಕ್ಕದು, ಇದು ರೌಂಡ್ ರೌಂಡ್ ಶೇಪ್ ಚೆನ್ನಾಗಿರ್ತದೆ. ಹಾಗಾದ್ರೆ ಯಾರೆಲ್ಲ ಪೇರೆಂಟ್ಸ್ ಮಕ್ಕಳು ಹೀರೆಕಾಯಿ ತಿನ್ನಲ್ಲ, ಇದೊಂದು ಒಳ್ಳೆ ಟ್ರಿಕ್ ನೋಡ್ಕೊಳ್ಳಿ, ಮಾಡ್ಕೊಂಡು ಕೊಡಿ, ಇದು ಚೆನ್ನಾಗಿರುತ್ತೆ. ಖಂಡಿತ ತಿಂತಾರೆ. ಸ್ಟಾರ್ಟ್ ಮಾಡುವಾಗ ಇದು ನಾನು ಹೀರೆಕಾಯನ್ನು ಮೇಲಿಂದ ಒಂಚೂರು ಸಿಪ್ಪೆಯನ್ನು ತೆಗೆದು ಆಮೇಲೆ ರೌಂಡ್ ರೌಂಡ್ ಕಟ್ ಮಾಡಿ ತಗೊಂಡ್ಬಂದಿದ್ದೇನೆ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನಾನು ಹೇಳ್ತೇನೆ, ಯಾವುದೆಲ್ಲ ನಾನು ಇದಕ್ಕೆ ವಸ್ತುಗಳನ್ನು ಹಾಕಿದ್ದೇನೆ ಅಂತ. ಒಂದು ಅಕ್ಕಿ, ಬೆಳ್ತಿಗೆ ಅಕ್ಕಿ, ಬೆಳ್ತಿಗೆ ಅಕ್ಕಿಗೆ ಚೂರು ಕುಚ್ಚಿದ ಅಕ್ಕಿ ಸೇರಿಸ್ಕೊಳ್ಬೇಕು, ತುಂಬಾ ಸಾಫ್ಟ್ನೆಸ್ ಬರ್ತದೆ ಬೆಳ್ತಿಗೆ ಅಕ್ಕಿ. ಆಮೇಲೆ ಅದಕ್ಕೆ ಕೊತ್ತಂಬರಿ, ಆಮೇಲೆ ಅದಕ್ಕೆ ಜೀರಿಗೆ. ಈ ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿ ಅರೋಮಾ ಇನ್ನೂ ಜಾಸ್ತಿ ಆಗ್ತದೆ. ಹೌದು, ಮತ್ತು ದೇಹಕ್ಕೂ ಒಳ್ಳೆಯದು, ತಂಪು. ಜೀರಿಗೆ ಸಮ್ಮರಲ್ಲಂತೂ ಒಳ್ಳೆಯದು. ಕೊತ್ತಂಬರಿ ನೀರು, ಜೀರಿಗೆ ನೀರೆಲ್ಲ ತುಂಬ ಒಳ್ಳೆಯದು. ಸೊ ಅದರೊಟ್ಟಿಗೆ ಕೆಂಪು ಮೆಣಸಿನ್ಕಾಯಿ. ಕೆಂಪು ಮೆಣಸಿನ್ಕಾಯಿ ಕಲರ್ ಚೆನ್ನಾಗಿ ಕೊಡ್ತದೆ. ಆಮೇಲೆ ಹಳದಿ. ಈ ಹಳದಿ ನಮ್ಮ ಹೆಲ್ತಿಗೂ ಒಳ್ಳೆಯದು, ಆ ಕಲರಿಗೂ ಚೆನ್ನಾಗಿ ಬ್ಲೆಂಡ್ ಆಗಿ ಬರ್ತದೆ. ಆಯುರ್ವೇದಿಕಲ್ಲಿ ಅದು ಒಳ್ಳೆಯದು. ಹೌದು ಹೌದು ಹೌದು. ಆಮೇಲೆ ತೆಂಗಿನಕಾಯಿ ತುರಿ, ಅದರ ಟೇಸ್ಟ್ ಜಾಸ್ತಿ ಮಾಡ್ತದೆ. ಇಷ್ಟು ಐಟಮನ್ನು ಒಂಚೂರು ಟೇಸ್ಟಿಗೆ ತಕ್ಕ, ನಮ್ಮ ರುಚಿಗೆ ತಕ್ಕ ಉಪ್ಪು. ಇದನ್ನು ಚೆನ್ನಾಗಿ ನಾವು ರುಬ್ಬಿಕೊಂಡು ಮಿಕ್ಸಿಯಲ್ಲಿ ನೈಸಾಗಿ ರುಬ್ಬಬೇಕು. ಚೆನ್ನಾಗಿ ರುಬ್ಬಿಕೊಂಡು ಈ ತರ ಪೇಸ್ಟ್ ಬರ್ತದೆ. ಸೊ ರುಬ್ಕೊಂಡು ಅದನ್ನ ರೆಡಿ ಮಾಡ್ಕೊಂಡು ಇಡಬೇಕು, ಎಲ್ಲ ಐಟಮ್ಸ್ ಎಲ್ಲ ಹಾಕಿ. ಯಾಕಂತ ಹೇಳಿದ್ರೆ ರುಬ್ಬಿ ಒಂದು ಗಂಟೆ ಇಡಬೇಕು ಅದನ್ನು, ಆ ಸಾಫ್ಟ್ನೆಸ್ ಬರ್ತದೆ. ಇಲ್ಲದಿದ್ರೆ ಆ ದೋಸೆ ಚೂರು ರಫ್ ಆಗಿ ಬರ್ತದೆ. ಸೊ ಸಾಫ್ಟ್ನೆಸ್ ಬರಬೇಕಾದ್ರೆ ಇದನ್ನೆಲ್ಲ ರುಬ್ಕೊಂಡು ಒಂದು ಅರ್ಧದಿಂದ 1 ಗಂಟೆ ಒಳಗೆ ಇಡಬೇಕು. ಹಾಗೆ ನಾನು ರುಬ್ಕೊಂಡು ಬಂದಿದ್ದೇನೆ. ಓಕೆ, ಫೈನ್. ಸೊ ಹಾಗಾದ್ರೆ ಗ್ಯಾಸ್ ಹೊತ್ತಿಸೋದಲ್ವಾ? ಹೊತ್ತಿಸಿ. ದೋಸೆ ಮಾಡಲಿಕ್ಕೆ ನಮಗೆ ಪ್ಯಾನ್ ಬೇಕು. ಪ್ಯಾನನ್ನು ಇಟ್ಕೊಂಡು ಸೊ ಪ್ಯಾನ್ ಕಾಯ್ತಾ ಬರುವಾಗ ಎಣ್ಣೆ ಹಾಕಬೇಕು ಅಲ್ವಾ? ಇದು ಹಾಗಲಕಾಯಿ ಥರ ಅಲ್ಲ, ಒಂಚೂರು ಕಡುವಿ ಇರಲ್ಲ. ಅಂದ್ರೆ ಕಡುವಿ ಅಂದ್ರೆ ಕಹಿ ಇರಲ್ಲ. ಹಾಗಲಕಾಯಿ ಪ್ಯೂರ್ ಕಹಿ. ಸೊ ಇದು ಪೀರೆ ಅಂತ ಹೇಳ್ತಾರೆ. ಪೀರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಲಕಾಯಿ ಕೂಡ ಯೂಸ್ ಮಾಡಬಹುದು. ಮಕ್ಕಳನ್ನ ಬಿಟ್ಟು ದೊಡ್ಡವರಿಗೆ ತುಂಬಾ ಇಷ್ಟ ಹಾಗಲಕಾಯಿ. ಅದನ್ನ ಡೀಪ್ ಫ್ರೈ ಮಾಡಬಹುದು, ಈ ತರ ಮಾಡಬಹುದು. ಬಿಸಿ ಆಯ್ತು. ಇನ್ನು ಇದನ್ನು ಒಂದೊಂದೇ ತಕೊಂಡು ಇದು ನಾವು ಆಗ ಗ್ರೈಂಡ್ ಮಾಡಿ ಇಟ್ಕೊಂಡದ್ದು ಮಸಾಲೆ ಇದೆಯಲ್ಲ ಹಾಕ್ತಾ ಹೋಗಬೇಕು. ಸೊ ಇದು ಸಣ್ಣ ಸಣ್ಣ ದೋಸೆ ತರನೇ ಅಲ್ವಾ? ಖಂಡಿತ. ನಮಗೆ ಯಾವ ವೆಜಿಟೇಬಲ್ ಬೇಕು ಅದು ಮಾಡ್ಕೊಳ್ಬಹುದು. ಹಲಸಿನಕಾಯಿಯಿಂದ ಸಹ ಚೆನ್ನಾಗಿರ್ತದೆ. ಈಗ ನಾವಿವತ್ತು ನಮ್ಮ ಡಿಶ್ ಅಲ್ಲಿ ಹೀರೆಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೇವೆ.
ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಓಕೆ, ಆಕ್ಚುಲಿ ಇದು ತುಂಬಾನೇ ಬೇಗನೂ ಆಗುತ್ತೆ. ಹಾಂ, ಬೇಗ ಆಗ್ತದೆ ಅಲ್ವಾ? ಯಾ. ಇದನ್ನು ನೀವು ಮಕ್ಕಳಿಗೆ ಕೊಡುವಾಗ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ದೋಸೆ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರ್ತದೆ. ನಾವು ದೊಡ್ಡವರು ತಿನ್ನುವಾಗ ಒಂಚೂರು ದೊಡ್ಡದು ಮಾಡಿದ್ರು ನಡೀತದೆ. ನಿಜವಾಗಿ ಇದೊಂದು ಹೆಲ್ದಿ ಫುಡ್. ಯಾಕಂತ ಹೇಳಿದ್ರೆ ಹೀರೆಕಾಯಿ ಜಾಸ್ತಿಯಾಗಿ ಈ ವೆಜಿಟೇಬಲ್ ಕರಿ ಮಾಡುವಾಗ ಜಾಸ್ತಿ ತಿನ್ಲಿಕ್ಕೆ ಹೋಗದಿದ್ರು ಕೂಡ ಈ ರೀತಿ ಮಾಡಿ ಈ ಥರ ತಿಂತಾರೆ. ಮಾಡುವಾಗ ಹೌದು, ಖಂಡಿತ ಸಾಕಿನ್ನು ತುಂಬ ದೊಡ್ಡದು ಮಾಡೋದು ಬೇಡ. ಓಕೆ, ಸೊ ಈ ಪುಟ್ಟ ಪುಟ್ಟ ದೋಸೆಗಳು ಸೇರಿ ಒಂದು ದೊಡ್ಡ ದೋಸೆ ಅಲ್ವಾ? ದೊಡ್ಡ ದೋಸೆ. ಇನ್ನು ಇದಕ್ಕೆ ಮುಚ್ಚಿಬಿಟ್ಟು ಒಂದು ನಿಮಿಷ ಇದಕ್ಕೆ ಫಸ್ಟಿಗೆ ಮುಚ್ಚುವ ಮುಂಚೆ ನಿಮ್ಮ ರಿಫೈನ್ಡ್ ನಮ್ಮದು ಏನು ನೀವು ಸನ್ ಪ್ರೀಮಿಯಂ ಆಯಿಲ್ ಅದನ್ನು ಒಂದೆರಡು ಚಮಚ ಮೇಲಿಂದ ಹಾಕೊಳ್ಬೇಕು. ಓಕೆ, ಸೊ ನಾನು ಫಸ್ಟ್ ಅನ್ಕೊಂಡು ಏನಂತ ಹೇಳಿದ್ರೆ ನೀವು ಒಂದೊಂದೇ ಸಪ್ರೇಟ್ ಇಟ್ಕೊಂಡು ಅದೇ ಸಣ್ಣ ದೋಸೆ ಆಗಿರುತ್ತೆ ಅಂತ ಹೇಳಿ. ಆಕ್ಚುಲಿ ಇದು ಎಲ್ಲವನ್ನು ಒಟ್ಟಿಗೆ ಮಾಡ್ಕೊಂಡು ಓಕೆ. ಇನ್ನು ಅದನ್ನು ಮುಚ್ಚಿಬಿಡಿ. ಮುಚ್ಚಿದಲ್ವಾ? ಓಕೆ, ಸಾಧಾರಣ ಎಷ್ಟು ಹೊತ್ತಿದ್ದು ಬೇಯಬೇಕಾಗುತ್ತೆ? ಒಂದು 2 ನಿಮಿಷ ಸಾಕು. 2 ನಿಮಿಷ. ಓಕೆ, ಅಂದ್ರೆ ಯಾಕಂದ್ರೆ ಅದು ಹೀರೆಕಾಯಿ ಏನಿದೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಪ್ಲಸ್ ರಾ ಇರುತ್ತೆ, ಅದು ಸ್ವಲ್ಪ ಬೇಯಬೇಕಲ್ವಾ? ಹೌದು, ಹಾಫ್ ಬಾಯ್ಲ್ಡ್ ವೆಜಿಟೇಬಲ್ ತರ ನಿಮಗೆ ಸಿಗುತ್ತೆ ತಿನ್ನಲಿಕ್ಕೆ. ಇದು ಆಲ್ಮೋಸ್ಟ್ ಬೇಯ್ತಾ ಬರ್ತಾ ಇದೆ ಅಲ್ವಾ? ಅಂದ್ರೆ ಅದು ಸರಿಯಾಗಿ ಮೇಲೂ ಬೇಯಬೇಕಾಗುತ್ತೆ. ಹೌದು ಹೌದು ಹೌದು. ತೆಗೆದು ನೋಡೋಣವಾ? ಓಕೆ, ತೆಗೆಯೋದಲ್ವಾ? ಓಕೆ, ಎಸ್. ಇದು ಆಫ್ ಮಾಡೋದಾ? ಬೇಕಲ್ಲ? ಬೇಕು ಬೇಕು ಬೇಕು. ನಿಧಾನವಾಗಿ ಇದನ್ನು ತೆಗಿಬೇಕು, ಇಲ್ಲಾಂದ್ರೆ ಒಂದು ದೋಸೆ ಇದ್ದದ್ದು 10 ದೋಸೆ ಆಗ್ಬೋದು ಸಣ್ಣ ಸಣ್ಣ. ಅದಕ್ಕೋಸ್ಕರ ಸ್ವಲ್ಪ ಜಾಗ್ರತೆಯಿಂದ ಎಲ್ಲ ಒಟ್ಟಿಗಿರುವ ಹಾಗೆ ಇರಬೇಕು. ಓಕೆ, ಇನ್ನು ಇದನ್ನು ಮಗುಚಿ ಹಾಕಬೇಕು. ಓಕೆ, ಇದು ಒಳ್ಳೆ ಕ್ರಿಸ್ಪಿ ಇರಬೇಕು, ಈ ಥರನೇ ಇರಬೇಕು. ಓಕೆ, ಇಲ್ಲದಿದ್ದರೆ ಅದು ಒಂಥರ ಹಸಿ ಹಸಿ ವಾಸನೆ ಬರ್ತದೆ. ಯಾಕಂದ್ರೆ ಹೀರೆಕಾಯಿ ಜಾಸ್ತಿಯಾಗಿ ಹಸಿ ಇರುವಂತಹ ಒಂದು ವೆಜಿಟೇಬಲ್. ಕ್ರಿಸ್ಪಿ ಆಗಿದ್ರೆ ಮೇಲಿಂದ ಈ ಥರ ಅದನ್ನು ಒತ್ತಿಕೊಂಡು ಬರ್ತಾ ಇರಬೇಕು. ಸೊ ಎಲ್ಲ ಕಡೆ ಈಕ್ವಲ್ ಆಗಿ ಬೆಂದು ಬಿಡ್ತದೆ. ಜಾಸ್ತಿಯಾಗಿ ಅದು ಬೇಯ್ತಾ ಬರುವಾಗ ಅದರ ಒಂದು ಅರೋಮನಿ ಸ್ವಲ್ಪ ಬೇರೆ ಇರುತ್ತಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಅದು ನೀವಾಗಲೇ ಹೇಳಿದ್ರಿ ಕೊತ್ತಂಬರಿ ಮತ್ತು ಜೀರಿಗೆದೇ ಅರೋಮ ಒಳ್ಳೆ ಚೆನ್ನಾಗಿ ಬರುತ್ತೆ. ಹೌದು. ಓಕೆ, ಇವಾಗ ಹೀರೆಕಾಯಿ ದೋಸೆ ಸವಿಯಲು ಸಿದ್ಧ ಅಲ್ವಾ? ಎಸ್, ಸವಿಯಲು ನಾನು ಕೂಡ ಸಿದ್ಧ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಚೆನ್ನಾಗಿರೋ ಒಂದು ಹೊಸ ವೆರೈಟಿ ಇರುವಂತಹ ಒಂದು ಡಿಶ್ ಮಾಡಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಹೇಗಿದೆ ಅಂತ ನೋಡುವ. ಓಕೆ ವೀಕ್ಷಕರೇ, ಹೀರೆಕಾಯಿ ದೋಸೆ. ಸೊ ನಾನು ಆಗ ಮಾಡುವಾಗ ಯೋಚಿಸಿದೆ ಏನಪ್ಪ ಅಂತ ಹೇಳಿದ್ರೆ ಈ ಒಂದೊಂದೇ ಹೀರೆಕಾಯಿ ಸಪ್ರೇಟ್ ಒಂದು ದೋಸೆ ಆಗ್ಬೋದು ಅಂತ ಹೇಳಿದ್ರೆ, ಬಟ್ ಇದರಲ್ಲಿ ಏನಂತ ಹೇಳಿದ್ರೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಚೆನ್ನಾಗಿರೋ ದೋಸೆ ರೆಡಿ ಆಗಿದೆ. ಸೊ ನೀವಂತೂ ಹೆಲ್ದಿ ಆಗಿರುವಂತಹ ಒಂದು ಫುಡ್ ಟೇಸ್ಟ್ ನೋಡಬೇಕಾದ್ರೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಬೇಕು. ಸೊ ಇದನ್ನು ಮಾಡ್ಕೊಳ್ಳೋ ವಿಧಾನ ಹೇಗಂತ ನೀವೊಮ್ಮೆ ನೋಡ್ಕೊಂಡು ಬನ್ನಿ. ಹೀರೆಕಾಯಿ ದೋಸೆ ತಯಾರಿಸುವ ವಿಧಾನ: ಮೊದಲು ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಧನಿಯಾ, ಜೀರಿಗೆ, ಒಣಮೆಣಸು, ಅರಿಶಿನ ಪುಡಿ, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಂಡು 1 ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ಸಿಪ್ಪೆ ಸುಲಿದ ಹೀರೆಕಾಯನ್ನು ವೃತ್ತಾಕಾರದಲ್ಲಿ ತುಂಡು ಮಾಡಿಕೊಂಡು ರುಬ್ಬಿದ ಹಿಟ್ಟಿನಲ್ಲಿ ಅದ್ದಿ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹಾಕಿಕೊಂಡು ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಹೀರೆಕಾಯಿ ದೋಸೆ ಸವಿಯಲು ಸಿದ್ಧ. ಓಕೆ, ಸೊ ಹೀರೆಕಾಯಿದು ದೋಸೆ ತುಂಬಾನೇ ಚೆನ್ನಾಗಿ ರೆಡಿ ಆಗಿದೆ. ಸೊ ನಾವ್ ಇಟ್ಸ್ ಅ ಟೇಸ್ಟಿಂಗ್ ಟೈಮ್. ನೀವು ಕೂಡ ಟೇಸ್ಟ್ ನೋಡ್ಕೊಳ್ಬಹುದು ಯಾವ ರೀತಿ ಪ್ರಿಪೇರ್ ಆಗಿದೆ ಅಂತ ಹೇಳಿ. ನೀವು ಟೇಸ್ಟ್ ಮಾಡಿ ನನಗೆ ಹೇಳಿ. ಅಂಡ್ ಇದನ್ನು ಕಟ್ ಮಾಡ್ಲಿಕ್ಕೆ ಏನು ಅಷ್ಟು ಏನು ಕಷ್ಟ ಇಲ್ಲ, ಯಾಕಂದ್ರೆ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಅಂಡ್ ನೀವು ನೋಡ್ಬೋದು ಇದರಲ್ಲಿ ಹೀರೆಕಾಯಿ ಏನಂತ ಹೇಳ್ತಾರೆ ಕಲರ್ಫುಲ್ ಆಗಿ ಕೂಡ ಬ್ಲೆಂಡ್ ಆಗಿದೆ. ಸ್ವಲ್ಪ ಕ್ರಿಸ್ಪಿನೆಸ್ ಕೂಡ ಇದರಲ್ಲಿ ಕಾಣ್ತಾ ಇದೆ. ಅಂಡ್ ಚಟ್ನಿ ಜೊತೆ ಇನ್ನೂ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿ ಮಾಡಬಹುದು. ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಈಕ್ವಲ್ ಪ್ರಮಾಣದಲ್ಲಿ ತಗೊಂಡು
ಬೆಳ್ಳುಳ್ಳಿ ಒಟ್ಟಿಗೆ ಗ್ರೈಂಡ್ ಮಾಡಿ ಸಾಸ್ ಜೊತೆನೂ ಕೂಡ ಸಾಸ್ ಜೊತೆ ಚೆನ್ನಾಗಿರುತ್ತೆ. ಬಟ್ ಈ ಹೀಗೇನೆ ತಿಂದ್ರೆ ಯಾವ ರೀತಿ ಇರುತ್ತೆ ಅಂತ ನೋಡುವ. ಇದರಲ್ಲಿ ಹೀರೆಕಾಯಿ ಅಂತ ಯಾರೂ ಹೇಳಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಆ ಒಂದು ಕ್ರಿಸ್ಪಿನೆಸ್ ತುಂಬಾನೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಯೂಶ್ವಲಿ ನಂಗೆ ಹೀರೆಕಾಯಿ ಅಂತ ಹೇಳಿದ್ರೆ ತುಂಬಾನೇ ಹೇಟ್. ಈಗ ಇನ್ನು ಬಟ್ ಈಗ ಈ ರೀತಿ ಮಾಡ್ಕೊಂಡು ಕೊಟ್ರೆ ಉಂಟಲ್ಲ, ನಾನು ಚೆನ್ನಾಗಿ ತಿಂತೇನಪ್ಪ. ತುಂಬಾನೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನೀವಂತೂ ಇದನ್ನು ಮನೇಲಿ ಟ್ರೈ ಮಾಡಿ ತಿನ್ನಿ. ಹೆಲ್ದಿ ಫುಡ್ ಕೂಡ ಹೌದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನಿಮಗೆ ಇಷ್ಟು ಒಳ್ಳೆ ಹೆಲ್ದಿ ಫುಡ್ ಮಾಡಿ ಕೊಟ್ಟಿದ್ದೀರಾ. ಇನ್ನು ಮುಂದೆ ಹೀರೆಕಾಯಿ ಅಂತೂ ನನ್ನ ಫೇವ್ರೇಟ್ ಆಗ್ಬೋದು ಇಂಥ ಫುಡ್ ಮನೇಲಿ ಮಾಡಿಕೊಟ್ರೆ. ಆ್ಯಂಡ್ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಬಂದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಯಿತು? ತುಂಬ ಖುಷಿ ಆಯಿತು. ನನ್ನ ಫ್ರೆಂಡು ನನ್ನನ್ನು ಕರೆದ್ರು, ನಾನು ಹೋಗ್ತಾ ಇದ್ದೇನೆ ಸುಮಾ, ನೀವು ಬನ್ನಿ ಅಂತ ಅಲ್ವಾ. ಇನ್ಫ್ಯಾಕ್ಟ್ ನನಗೆ ಬೇರೆ ಅಪಾಯಿಂಟ್ಮೆಂಟ್ ಇತ್ತು, ಬಟ್ ನಾನು ಇದೊಂದು ನ್ಯೂ ಎಕ್ಸ್ಪೀರಿಯನ್ಸ್. ಪ್ಲಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಬಂದಿದ್ರು, ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ಹೋಗು ಸುಮಾ ಹೇಳಿದರು. ಫೀಡ್ಬ್ಯಾಕ್ ತಗೊಂಡು ಬಂದಿದ್ದೇನೆ. ಖುಷಿ ಆಯ್ತು, ತುಂಬ ಖುಷಿ ಆಯಿತು. ಖಂಡಿತ ನಮ್ಮ ವೀಕ್ಷಕರಿಗೆ ಕೂಡ ತುಂಬಾನೇ ಖುಷಿ ಆಗಿರ್ಬೋದು, ಯಾಕಂತ ಹೇಳಿದ್ರೆ 2 ಹೆಲ್ದಿ ಫುಡ್ ನಮ್ಗೆ ಹೇಳಿಕೊಟ್ಟಿದ್ದೀರಾ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಅದರ ಜೊತೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಥ ಒಳ್ಳೆ ಫುಡ್ ಮಾಡುವಾಗ ಈ ಆಯಿಲ್ ಕೂಡ ಒಳ್ಳೆ ರೋಲ್ ಅನ್ನು ಪ್ಲೇ ಮಾಡುತ್ತೆ. ಸೊ ಹಾಗಿರುವಾಗ ಥ್ಯಾಂಕ್ ಯು ಸೋ ಮಚ್. ಅವರ ಕಡೆಯಿಂದಲೂ ಕೂಡ ಒಂದು ನಿಮಗೆ ಆಯಿಲ್ ಸಿಗ್ತಾ ಇದೆ. ಥ್ಯಾಂಕ್ ಯು. ಅದ್ರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅದು ಕೂಡ ನಿಮ್ಗೆ ಸಿಗ್ತದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ನಾನು ಯೋಚಿಸ್ತಾ ಇದ್ದೇನೆ ಏನಪ್ಪ ಅಂತ ಹೇಳಿದರೆ, ಇಂತಹ ಹೆಲ್ದಿ ಫುಡ್ಡು ನೀವು ಮನೆಯಲ್ಲಿ ಮಾಡಿದರೆ ಯಾವಾಗಲೂ ಹೆಲ್ದಿ ಆಗಿರ್ತೀರ. ಹಾಗಿರುವಾಗ ಇಂತಹ ಸ್ವಾದಿಷ್ಟವಾದಂತಹ ಅಡುಗೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ಕೂಡ ನಾವು ಬರ್ತಾ ಇರ್ತೇವೆ. ಅಂಟಿಲ್ ಮಿಸ್ ಮಾಡಿ, ಹಾಗೆಯೇ ಮಿಸ್ ಮಾಡದೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಧೃತಿ ಮಸಾಲಾ, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಧೃತಿ ಮಸಾಲಾ, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಡೈರಿ ಡೇ ಐಸ್ ಕ್ರೀಮ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಅಡುಗೆ ಆದ ತಕ್ಷಣ ತುಂಬಾನೇ ಹೆಲ್ದಿಯೂ ಆಗಿರಬೇಕು, ಟೇಸ್ಟಿ ಕೂಡ ಆಗಿರಬೇಕು. ಇನ್ನೇನಿದ್ರು ರಜೆ ಎಲ್ಲ ಸಿಗ್ತಾ ಇದ್ರೆ ರಜೆಯಲ್ಲಂತೂ ಸಿಕ್ಕಾಪಟ್ಟೆ ಹೆಲ್ದಿ ಫುಡ್ ಅನ್ನೇ ತಿಂತಾ ಇರಿ. ಸೊ ಇವತ್ತು ನಮ್ಮ ಎಪಿಸೋಡ್ ಅಲ್ಲಿ ಒಂದು 2 ಹೆಲ್ದಿ ಫುಡ್ ಅನ್ನು ಹೇಳ್ಕೊಡ್ಲಿಕ್ಕೆ ಗೆಸ್ಟ್ ಅತಿಥಿಯಾಗಿ ಸುಮಾ ಪ್ರಸಾದ್ ಅವರು ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮ್ಯಾಮ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ನಾವು ಮಂಗಳೂರಿಂದಲೇ, ನಮ್ಮ ಕೊಡಗವರೇ, ಬನ್ಸ್ ಹಾಸ್ಟೆಲ್ ಇಂದ. ಓಕೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ 2 ಹೆಲ್ದಿಯೆಸ್ಟ್ ಫುಡ್ ಅಂಡ್ ಟೇಸ್ಟಿ ಫುಡ್ ಹೇಳ್ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ನಿಮಗೆ ವೆಲ್ಕಮ್. ಅದ್ರ ಜೊತೆಗೆ ಯಾವ ಫಸ್ಟ್ ಫುಡ್ ನಮಗೆ ಹೇಳ್ಕೊಡ್ತಾ ಇದ್ದೀರಾ? ಪೈನಾಪಲ್ ಪುಡ್ಡಿಂಗ್. ಓಕೆ, ವಾವ್, ಸಿಕ್ಕಾಪಟ್ಟೆ ಚೆನ್ನಾಗಿರ್ಬೋದು. ಹಾಗಾದ್ರೆ ಸೊ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡುವಲ್ಲ? ಎಸ್, ಏನ್ ಫಸ್ಟಿಗೆ ಒಂದು ಪ್ಯಾನ್ ತಗೊಳ್ಬೇಕು. ಓಕೆ, ಸೊ ಹಾಗಾದ್ರೆ ಗ್ಯಾಸ್ ಆನ್ ಮಾಡೋದಲ್ವಾ? ಓಕೆ, ಸೊ ಪೈನಾಪಲ್ ಪುಡ್ಡಿಂಗ್ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಓಕೆ, ಅದಕ್ಕೆ ತುಪ್ಪ. ಓಕೆ, ನಮ್ಮ ಟೇಸ್ಟಿಗೆ ತುಂಬ ತುಪ್ಪ ಬೇಕಿದ್ರೆ, ಡಯಟ್ ಕಾನ್ಷಿಯಸ್ ಇದ್ರೆ ಚೂರು ತುಪ್ಪ ಹಾಕೊಂಡು ಮಾಡುವ. ಯಾಕಂದ್ರೆ ಪೈನಾಪಲ್ ಇದ್ದೇ ಅರೋಮಾ ಜಾಸ್ತಿ ಬರುತ್ತೆ. ಇನ್ನು ತುಪ್ಪ ಇನ್ನು ಜಾಸ್ತಿ ಹಾಕಿದ್ರೆ ಇನ್ನು ಸಿಕ್ಕಾಪಟ್ಟೆ ಸ್ವಲ್ಪ ಆಗುತ್ತೆ ಅಲ್ವಾ, ಓವರ್ ಆಗುತ್ತೆ ಅದು. ಅದಕ್ಕೆ ತುಪ್ಪ ಹಾಕಿ ಎಷ್ಟು ಬೇಕು ತಕ್ಕ ಮಟ್ಟದಲ್ಲಿ, ಎಷ್ಟು ಬೇಕು ಅಷ್ಟು ಮಾತ್ರ. ಓಕೆ, ಸೊ ಫಸ್ಟ್ ತುಪ್ಪ ಹಾಕಿದ ನಂತರ ನೆಕ್ಸ್ಟ್ ಡ್ರೈ ಫ್ರೂಟ್ ಹಾಕಲಿಕ್ಕೆ. ಓಕೆ,
ಒಂಚೂರು ಬ್ರೌನ್ ಕಲರ್ ಬಂದರೆ ಚೆನ್ನಾಗಿರ್ತದೆ. ಚೆನ್ನಾಗಿರುತ್ತೆ. ಹಾಂ, ಆಮೇಲೆ ದ್ರಾಕ್ಷಿ ಒಂಚೂರು ದಪ್ಪ ದಪ್ಪ ಆಗುವಾಗ ಓಕೆ. ನಮ್ಮ ಬಾಂಬೆ ರವೆ ಅದಂದರೆ ಅದು ನೀರು ಬೇಗ ಹೀರಿಕೊಳ್ತದೆ. ಆಮೇಲೆ ಬಿಡಿ ಬಿಡಿಯಾಗಿ ಬರ್ತದೆ. ತುಪ್ಪ ಅದಕ್ಕೆ ಜಾಸ್ತಿ ಬೇಡ. ಸೊ ಆಕ್ಚುಲಿ ಇದಕ್ಕೆ ಪೈನಾಪಲ್ ಅನ್ನೇ ಯೂಸ್ ಮಾಡಬಹುದು ಅಥವಾ ಬೇರೆ ಫ್ರೂಟ್ ಅನ್ನು ಬೇಕಾದ್ರೂ ಯೂಸ್ ಹೌದು, ಚಿಕ್ಕು ಯೂಸ್ ಮಾಡಬಹುದು, ಆಮೇಲೆ ಪಪಾಯ ಯೂಸ್ ಮಾಡಬಹುದು, ಹಾಗೇನೆ ಹಲಸಿನ ಹಣ್ಣಿನ ಸೋಳೆ ಇದೆಯಲ್ಲ ಅದನ್ನು ಕೊಚ್ಚಿ ಇದಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು, ಬೇರೆ ಬೇರೆ ಪುಡ್ಡಿಂಗ್ ಮಾಡಬಹುದು. ಆಕ್ಚುಲಿ ಇಟ್ಸ್ ಸೇಮ್ ಇಂಗ್ರೀಡಿಯೆಂಟ್ಸ್, ಸೇಮ್ ಪ್ರಾಸೆಸ್, ಫುಡ್ ಫ್ರೂಟ್ ಮಾತ್ರ ಚೇಂಜ್ ಮಾಡಬಹುದು. ಹೌದು. ಈಗ ನೋಡಿ ಬ್ರೌನ್ ಆಗ್ತಾ ಉಂಟು. ಇದು ಬಾಂಬೆ ರವ. ಓಕೆ. ಒಂದು ಕಟೋರಿ ತಗೊಂಡಿದ್ದೇನೆ. ಅದನ್ನು ಹಾಕಿಬಿಟ್ಟು ಸ್ವಲ್ಪ ತುಂಬಾ ಸಪೂರ ಸಜ್ಜಿಗೆನೂ ಅಲ್ಲ, ಜಾಸ್ತಿ ತೋರನೂ ಅಲ್ಲ, ಹದ ಮಟ್ಟದಲ್ಲಿರುವಂತಹ ಸಜ್ಜಿಗೆ. ಸೊ ಇದಕ್ಕೆ ನೀರಿನ ಅವಶ್ಯಕತೆ ಇದೆ ಅಲ್ವಾ? ಇದೆ, ಬಿಸಿನೀರು. ಸೊ ಬಿಸಿನೀರನ್ನು ಹಾಗಾದ್ರೆ ಇಡುವಲ್ಲ ಈ ಸೈಡ್ ಅಲ್ಲಿ. ಒಂಚೂರು ಸಿಮ್ ಮಾಡ್ಕೊಳ್ತೇನೆ. ಇದು ಫ್ರೈ ಆಗುವಷ್ಟೊತ್ತಿಗೆ ಅದು ಬಿಸಿನೀರು ಕೂಡ ಬಿಸಿ ಆಗುತ್ತೆ. ಸೊ ಬಿಸಿನೀರಿನ ಅವಶ್ಯಕತೆ ಇರೋದ್ರಿಂದ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು? ಒಂದು 3 ಕಪ್ ಬೇಕು. ಓಕೆ. ಸಾಕು. ಯಾಕಂದ್ರೆ ತುಂಬ ನೀರೂ ಅದಕ್ಕೆ ಬೇಡ. ನಾವು ಸಕ್ಕರೆ ಹಾಕುವಾಗ ಅದು ತನ್ನಿಂತಾನೇ ನೀರು ಹಾಕ್ತದೆ. ಆಮೇಲೆ ಪೈನಾಪಲ್ ಅಲ್ಲಿ ನೀರಿನ ಅಂಶ ತುಂಬಾನೇ ಇದೆ. ತುಂಬಾ ಇದೆ ಅದರಲ್ಲಿ. ಜಾಸ್ತಿಯಾಗಿ ಬೇಸಿಗೆ ಸೆಕ್ಕಿಗೆ ಪೈನಾಪಲ್ ಜ್ಯೂಸ್ ಮಾಡಿ ಕುಡಿತಾರೆ, ಆರ್ ಎಲ್ಸ್ ಏನಾದರೂ ಐಸ್ ಕ್ರೀಮ್ ಅದ್ರದ್ದು ತಿಂತಾರೆ. ಬಟ್ ಇದು ಕೂಡ ಬಿಸಿನೂ ತಿನ್ಬಹುದು ಅಥವಾ ಕೂಲ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತುಂಬಾ ರುಚಿ ಆಗ್ತದೆ. ಕೂಲ್ ಆಗಿ. ಮತ್ತು ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಓಕೆ, ಸ್ವೀಟ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಷ್ಟಪಡ್ತಾರೆ. ಆದಮೇಲೆ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಈ ಥರ, ಅದು ಬೇರೆ ಬಾಯಿಗೆ ಸಿಗ್ತದೆ. ತುಂಬ ಬೇಯಿಸಬಾರ್ದು. ಒಂಥರ ಪೈನಾಪಲ್ ಅನ್ನು ಬೇಯಿಸಿ ಇಡಬೇಕು. ಹೌದು, ಇಲ್ಲ ಬೇಯಿಸಬಾರ್ದು. ಇದರ ಒಟ್ಟಿಗೆ ನಾವು ಬಿಸಿನೀರು ಹಾಕ್ತೀವಲ್ವಾ, ಬಿಸಿನೀರು ಹಾಕಿದ ತಕ್ಷಣ ಇದನ್ನು ಒಟ್ಟಿಗೆ ಹಾಕೋದು. ಅದು ಆ ನೀರಲ್ಲೇ ಇದು ಬೆಂದು ಬಿಡ್ತದೆ. ಸೊ ಪೈನಾಪಲ್ ಅನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಈ ಥರ ಸ್ಲೈಸ್ ಮಾಡಿ, ಈ ಥರ ಸ್ಲೈಸ್ ಮಾಡಿ ಆಮೇಲೆ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡ್ರೆ ಈಸಿ ಆಗ್ತದೆ. ನೀರು ಕೂಡ ಕುದೀತಾ ಉಂಟು, ಇನ್ನು ಹಾಕ್ಬೋದು. ಆಫ್ ಮಾಡುದಾ? ನೀರು ಹಾಕುದಾ? ಹಾಕಿ. ಸೊ ನೆಕ್ಸ್ಟ್ ಕುದಿ ಬಂದಂತಹ ನೀರನ್ನು ಹಾಕಿಬಿಡಿ. ಇದನ್ನು ಈ ಥರ ಮಾಡ್ತಾ ಇರಬೇಕು. ಜಾಸ್ತಿ ನೀರಿಗೆ ಇದು ನೋಡಿ. ಇವಾಗ ಈ ಪೈನಾಪಲ್ ಫಸ್ಟಿಗೆ ಹಾಕಬೇಕು. ಯಾಕಂತ ಹೇಳಿದರೆ ನಾವು ಸಕ್ಕರೆ ಹಾಕಿದ ಮೇಲೆ ಪೈನಾಪಲ್ ಹಾಕಿದರೆ ಬೇಯೋದಿಲ್ಲ. ಓಕೆ. ಅದಕ್ಕೆ ಇದನ್ನು ಸಕ್ಕರೆ ಹಾಕುತ್ತಾ ಮೊದಲು ಪೈನಾಪಲ್ ಹಾಕೊಂಡ್ಬಿಡ್ಬೇಕು. ಇದೊಂಚೂರು ಬೆಂದು ಬಿಡ್ತದೆ. ಈಗ 2 ನಿಮಿಷ ಬೇಕಾದದಕ್ಕೆ. ಓಕೆ, ಯಾಕಂದ್ರೆ ಆಲ್ರೆಡಿ ನೀರು ಕುದಿ ಬಂದಂತಹ ನೀರನ್ನು ಹಾಕಿರ್ತೇವೆ. ರವೆಯನ್ನು ಗಂಟು ಕಟ್ಟಲಿಕ್ಕೆ ಬಿಡಬಾರ್ದು ಅಷ್ಟೇ. ಓಕೆ. ಸೊ ರವೆ ಗಂಟು ಕಟ್ಟಿದ್ರೆ ಅದರ ಸ್ವಲ್ಪ ಟೇಸ್ಟ್ ಬೇರೆನೇ ಆಗುತ್ತೆ. ಮತ್ತೆ ಸರಿ ಬೇಯುವುದು ಇಲ್ಲ, ತಿನ್ನುವಾಗ ಬಾಯಿಗೆ ಸಿಗುತ್ತೆ. ಇದು ನೋಡಿ, ಇನ್ನೊಂಚೂರು ಬೆಂದಾಯ್ತು ಅದು. ಇವಾಗ ಇದಕ್ಕೆ ಸಕ್ಕರೆ ಹಾಕೊಂಡು ಬಿಡೋದು. ಎಲ್ಲ ಬೆಂದ ನಂತರ ಸಕ್ಕರೆ ಹಾಕೊಂಡು ಬಿಡೋದು. ಈಗ ಸಕ್ಕರೆ ಹಾಕಿದ ತಕ್ಷಣ ಅದು ನೀರಾಗ್ತದೆ. ಆವಾಗ ಇನ್ನು ಅದಕ್ಕೆ ಚೂರು ಬೇಯಲಿಕ್ಕೆ ಟೈಮ್ ಉಂಟು. ಸೊ ಯೂಶುವಲಿ ಮನೆಯಲ್ಲಿ ಯಾರಾದರೂ ದಿಢೀರ್ನೆ ಗೆಸ್ಟ್ ಎಲ್ಲ ಬಂದ್ರೆ ಇದನ್ನು ಮುಂಚಿನ ದಿನವೇ ಮಾಡ್ಕೊಂಡು ಫ್ರೀಸ್ ಮಾಡಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೀಸ್ ಮಾಡಿ ಇಡಬಹುದು, ಅಥವಾ ರವೆಯನ್ನು ಹುರ್ಕೊಂಡು ನಾವು ಡಬ್ಬದಲ್ಲಿ ಹಾಕ್ತೀವಿ. ಸೊ ಯಾರಾದ್ರೂ ಬಂದ ತಕ್ಷಣ ಫ್ರೂಟ್ಸ್ ಇದ್ದೇ ಇರುತ್ತೆ ಫ್ರಿಜ್ ಅಲ್ಲಿ. ಯಾವುದು ಹಣ್ಣು ಪಪಾಯ ಇದೆಲ್ಲ. ಸೊ ಪರ್ಟಿಕ್ಯುಲರ್ಲಿ ಆಗಿ ನಮಗೆ ಪೈನಾಪಲ್ ಬೇಕು, ಚಿಕ್ಕು ಬೇಕು ಹಾಗಂತ ಏನು ಇಲ್ಲ. ಸೊ ಆಬ್ವಿಯಸ್ಲಿ ಎಲ್ಲರ ಮನೆಯಲ್ಲಿ ಫ್ರೂಟ್ಸ್ ಅಂತೂ ಖಂಡಿತ ಇರುತ್ತೆ. ಡ್ರೈ ಫ್ರೂಟ್ಸ್ ಅಂತೂ ಇರುತ್ತೆ, ಸಜ್ಜಿಗೆನೂ ಇರುತ್ತೆ. ಸೊ ಸಿಂಪಲ್ ಆಗಿ ಚೆನ್ನಾಗಿರೋದು ಹೆಲ್ದಿ ಸ್ವೀಟ್ ಅನ್ನು ರೆಡಿ ಮಾಡ್ಕೊಳ್ಬೋದು. ಭಾರಿ ಬೇಗ ಆಗ್ತದೆ. ಇನ್ನು ಇದಕ್ಕೆ ಬೆಂದ ಮೇಲೆ ಕುಂಕುಮ ಕೇಸರಿ. ಇದು ತುಂಬಾನೇ ಪ್ಯೂರ್ ಇರುತ್ತೆ ಕುಂಕುಮ ಕೇಸರಿ. ಸೊ ಅದರದ್ದು ಕಲರು ಇನ್ನೂ ಚೆನ್ನಾಗಿ ಬರ್ತದೆ. ಆಮೇಲೆ ಪರಿಮಳ, ಕುಂಕುಮ ಕೇಸರಿದು ಪರಿಮಳ ತುಂಬಾನೇ ಗ್ರೇಟ್ ಇರ್ತದೆ. ಸೊ ಸಿಕ್ಕಾಪಟ್ಟೆ ಈ ಫುಡ್ ಪರಿಮಳ ತಕ್ಕೊಂಡೇ ತಿನ್ನುವಂತ ಆಗುವಂತಹ ಒಂದು ಫೀಲ್ ಕೊಡುತ್ತೆ. ಖಂಡಿತ. ಹಾಕಿ ಬಿಡೋಣ. ಕೇಸರ ಅಲ್ವಾ? ಕೇಸರ.
ಪೈನಾಪಲ್ ಅಂತೂ ಒಳ್ಳೆ ಅದರದ ಅರೋಮಾ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಬೆಂದಾಗಲೂ ಒಳ್ಳೆ ಅರೋಮಾ ಬರುತ್ತೆ. ಆ್ಯಂಡ್ ಫೈನಲ್ ಆಗಿ ಅದಕ್ಕೆ ಕೇಸರಿ ಹಾಕುವಾಗಲೂ ಕೂಡ ಇನ್ನೂ ಚೆನ್ನಾಗಿ ಒಂದು ಬ್ಲೆಂಡ್ ಬರುತ್ತೆ. ಪ್ಲಸ್ ಅದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಕಲರ್ ಫುಲ್ಲು ಒಳ್ಳೆ ಕಲರ್ ಎಲ್ಲೋ ಇಷ್ಟು ಬರ್ತದೆ. ಓಕೆ, ತುಂಬಾನೇ ವೆರಿ ಕ್ವಿಕ್ ಆಗಿ ಕೂಡ ರೆಡಿ ಆಗುತ್ತೆ ಅಲ್ವಾ? ಇದು ನಿಮಗೆ ಉಪ್ಪಿಟ್ಟು ಮಾಡುವಾಗ ಉಪ್ಪಿಟ್ಟು ಖಾರ, ಸೊ ಇದೊಂದು ಸ್ವೀಟು. ಬೆಳಿಗ್ಗೆ ಯಾರಾದರೂ ಬಂದರೆ ಬೇಗನೆ ಆಗುತ್ತೆ. ಬೇಗ ಆಗುತ್ತೆ. ಈವ್ನಿಂಗು ಪಕೋಡದೊಟ್ಟಿಗೆ ಒಂದು ಸೈಡ್ ಡಿಶ್ ಆಗಿ ಇಡಬಹುದು. ಸಾಕಿದ್ದು ಬೆಂದದ್ದಾಯಿತು. ಇನ್ನು ತನ್ನಷ್ಟಕ್ಕೆ ಒಂಚೂರು ತಿಕ್ ಬರ್ತದೆ. ಆಫ್ ಮಾಡಲಾ? ಆಫ್ ಮಾಡಿ. ಸೊ ನೆಕ್ಸ್ಟ್ ರೆಡಿ ಆಗಿದೆ. ಇವಾಗ ನಮ್ಮದು ಪೈನಾಪಲ್ ಪುಡ್ಡಿಂಗ್ ರೆಡಿ ಆಗಿದೆ. ಒಂದು ಸರ್ವಿಂಗ್ ಬೌಲ್ ತಗೊಂಡು ಇದು ಬಿಸಿ ಬಿಸಿಯಾಗಿಯೂ ತಿನ್ಬೋದು, ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು, ಚಿಲ್ಡಾಗೂ ತಿನ್ಬೋದು. ನೋಡಿ ಇವಾಗ ಅದರ ಕಲರ್ ಆ ಕೇಸರಿ ಕೂಡ ಅದರ ನಡುವಲ್ಲಿ ಏನು ಹೇಳ್ತಾರೆ, ಐಸ್ ಆನ್ ದ ಚೆರಿ ಅಂತ ಹೇಳ್ತಾರಲ್ಲ, ಹಾಗೆ ಚೆನ್ನಾಗಿ ಕಾಣ್ತಾ ಇದೆ. ಮತ್ತೆ ಅರೋಮಾ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಜಾ ಕೊಡ್ತಾ ಇದೆ. ಅದು ಮನೆಯಲ್ಲಿ ಪ್ರಿಪೇರ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಪಕ್ಕದ ಮನೆಯವರು ಖಂಡಿತ ಬರ್ತಾರೆ. ಇನ್ನು ಇದಕ್ಕೆ ಮೇಲಿಂದ ಒಂಚೂರು ಏನು ಅಂತ ಹೇಳಿದರೆ ಏಲಕ್ಕಿ ಪೌಡರ್. ನಿಮಗೆ ಇದು ಹಾಗೇನೆ ಪ್ಯಾನಿಗೆ ಹಾಕ್ಬೋದು, ಬಟ್ ಹೀಗೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಸೈಡಲ್ಲಿ ಒಂದೆರಡು ಪೀಸಸ್ ಆಫ್ ಪೈನಾಪಲ್, ಮೇನ್ ಇಂಗ್ರೀಡಿಯೆಂಟ್. ಖಂಡಿತ. ನೋಡಿ ಈಗ ಪೈನಾಪಲ್ ಪುಡ್ಡಿಂಗ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಈ ಪೈನಾಪಲ್ ಪುಡ್ಡಿಂಗ್ ಅಂತೂ ನೋಡ್ಲಿಕ್ಕೆ ಬಿಡಿ, ಅದರ ಅರೋಮಾ ಅಂತೂ ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇದೆ. ಸೊ ಇದನ್ನು ಟೇಸ್ಟ್ ನಾನು ಆಮೇಲೆ ನೋಡಿ ಹೇಳ್ತೇನೆ, ಬಟ್ ಇದನ್ನು ಮಾಡ್ಕೊಳ್ಳೋ ವಿಧಾನ ಹೇಗಂತ ನೀವು ಒಮ್ಮೆ ನೋಡ್ಕೊಂಡೆ. ಪೈನಾಪಲ್ ಪುಡಿಂಗ್ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು 1 ಕಪ್ ಬಾಂಬೆ ರವೆಯನ್ನು ಘಮ ಬರುವವರೆಗೂ ಹುರಿಯಿರಿ. ನಂತರ ಸ್ವಲ್ಪ ಬಿಸಿ ನೀರು ಹಾಕಿ ಬೇಯಿಸಿಕೊಳ್ಳಿ. ರವೆ ಅರ್ಧ ಬೆಂದ ನಂತರ ಹೆಚ್ಚಿದ ಪೈನಾಪಲ್, ಸಕ್ಕರೆ, ಹಾಲಿನಲ್ಲಿ ನೆನೆಸಿದ ಕುಂಕುಮ ಕೇಸರಿ ಹಾಕಿ ಬೇಯಿಸಿ. ಕೊನೆಯಲ್ಲಿ ಏಲಕ್ಕಿ ಪುಡಿ ಉದುರಿಸಿ ಸರ್ವ್ ಮಾಡಿದರೆ ಬಿಸಿ ಬಿಸಿ ಪೈನಾಪಲ್ ಪುಡಿಂಗ್ ಸವಿಯಲು ಬಲು ರುಚಿ. ಸೊ ಪೈನಾಪಲ್ ಪುಡಿಂಗ್ ಹೇಗೆ ಮಾಡ್ಕೊಳ್ದು ಅಂತ ನೋಡ್ಕೊಂಡು ಬಂದ್ರಿ. ಸೊ ಇದರ ನಾವು ಇಟ್ಸ್ ಅ ಟೇಸ್ಟಿಂಗ್ ಟೈಮ್. ಟೇಸ್ಟ್ ನೋಡು, ಆಗಲೇ ಹೇಳಿದೆ ಇದರ ಅರೋಮಾ ಅಂತೂ ತಿನ್ನುವ ಅಂತ ಮನಸ್ಸು ಅಷ್ಟು ಒಳ್ಳೆ ಫೀಲ್ ಕೊಡ್ತಾ ಇದೆ. ಸೊ ಆಬ್ವಿಯಸ್ಲಿ ಇದರ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರ್ಬೋದು. ಸೊ ಡ್ರೈ ಫ್ರೂಟ್ಸ್ ಬಂದು, ಕೇಸರ್ ಬಂದು ಒಳ್ಳೆ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಪೈನಾಪಲ್ ತಿಂದಂತಹ ಒಂದು ಫೀಲ್ ಬಿಟ್ಟರೆ, ಅದರ ಜೊತೆಗೆ ಕೇಸರಿ ಇದೊಂದು ಏನು ಬ್ಲೆಂಡಿಂಗ್ ಇದೆ, ಡ್ರೈ ಫ್ರೂಟ್ಸ್ ಇದೇನು ಬ್ಲೆಂಡಿಂಗ್ ಇದೆ, ಒಳ್ಳೆ ಮಜಾ ಕೊಡ್ತಾ ಇದೆ. ಏನಪ್ಪ ಅಂತ ಹೇಳಿದರೆ ತುಂಬಾ ಒಂದು ಸೆಕೆಯಲ್ಲಿ ಬಂದು ಮನೆಯಲ್ಲಿ ಸ್ವಲ್ಪ ಚಿಲ್ಲಾಗಿ ಕೂತ್ಕೊಂಡು ತಿನ್ನಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಟಿದ್ದನ್ನು ತಿನ್ನಿ, ಚೆನ್ನಾಗಿರೋ ಮಜಾ ಕೊಡುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಇದನ್ನು ಟ್ರೈ ಮಾಡಿ. ಒಳ್ಳೆ ಸ್ವೀಟ್, ಒಳ್ಳೆ ಪುಡಿಂಗ್, ಚೆನ್ನಾಗಿದೆ ತುಂಬಾ. ಹಾಗೆಯೇ ವೀಕ್ಷಕರೇ, ಒಂದು ಡಿಶ್ ಅಂತೂ ಸೂಪರ್ ಆಗಿ ರೆಡಿ ಆಯಿತು. ಸೊ ನೆಕ್ಸ್ಟ್ ಇನ್ಯಾವ ಡಿಶ್, ನೀವು ಕೂಡ ಕಾಯ್ತಾ ಇರಿ ಒಂದು ಸಣ್ಣ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.